ವೀಕ್ಷಕರೇ ನಮಸ್ಕಾರ. ನಾವು ಉಣ್ಣುವಂಥದ್ದು ತಿನ್ನುವಂತಹ ಆಹಾರವನ್ನು ಬೆಳೆಯುವಂತಹ ಕೃಷಿ ಇವತ್ತು ಭಾರತದಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಕೃಷಿ ಅನ್ನುವಂಥದ್ದು ಅತ್ಯಂತ ಕಷ್ಟಕರವಾದಂತಹ ಒಂದು ಕೆಲಸ ಅನ್ನುವಂಥದ್ದು ಒಂದು ಭಾವನೆ ಇದೆ. ಆದರೆ ಆಹಾರ ಉತ್ಪಾದನೆಯಲ್ಲಿ ಭವಿಷ್ಯದಲ್ಲಿ ಕೃಷಿಯೇ ನಮಗೆ ಪ್ರಮುಖವಾಗಿ ಆಧಾರವಾಗಿರಬೇಕಾಗ್ತದೆ. ಕೃಷಿಯನ್ನು ನಂಬಿಕೊಂಡೇ ನಾವು ಜೀವನವನ್ನು ನಡೆಸಬೇಕಾಗಿ ಎನ್ನುವಂಥದ್ದು ಕೂಡ ಸತ್ಯವಾಗಿರುವಂತಹ ವಿಚಾರ. ಆದರೆ ನಮ್ಮ ತುಳುನಾಡಿನಲ್ಲಿ ವಿಶೇಷವಾಗಿ ಆಹಾರ ಉತ್ಪಾದನೆಯಲ್ಲಿ ಭತ್ತದ ಕೃಷಿ ಅತ್ಯಂತ ಪ್ರಮುಖವಾಗಿರುವಂಥದ್ದು. ನಾವು ಉಣ್ಣುವಂತಹ ಅಕ್ಕಿಯನ್ನೇ ತಯಾರು ಮಾಡುವಂತಹ ಒಂದು ಭತ್ತದ ಕೃಷಿ ಸಾಕಷ್ಟು ವರ್ಷಗಳಿಂದ ಈಚೆಗೆ ನೋಡೋದಾದರೆ ಭತ್ತದ ಕೃಷಿಯನ್ನು ಮಾಡಲಿಕ್ಕೆ ಕೃಷಿಕರು ಹಿಂಜರಿತಾ ಇದ್ದಾರೆ, ಹಿಂದೇಟು ಆಗ್ತಾ ಇದ್ದಾರೆ. ನಾನಾ ಕಾರಣಗಳಿಂದಾಗಿ ಬೇರೆ ಬೇರೆ ರೀತಿಯ ಆಳುಗಳ ಸಮಸ್ಯೆ ಆಗಿರ್ಬೋದು, ಅಥವಾ ಅದಕ್ಕೆ ಹಾಕುವಂತಹ ಖರ್ಚು ವೆಚ್ಚಗಳಾಗಿರ್ಬೋದು, ಸಾಕಷ್ಟು ಆದಾಯಗಳು ಬರುವುದಿಲ್ಲ ಎನ್ನುವಂಥದ್ದಾಗಿರ್ಬೋದು, ಅಥವಾ ಅದಕ್ಕೆ ಸೂಕ್ತವಾದಂತಹ ಒಂದು ಇಲ್ಲದೇ ಇರುವಂಥದ್ದು. ಈ ಎಲ್ಲ ಸಮಸ್ಯೆಗಳಿಂದಾಗಿ ಇವತ್ತು ಭತ್ತದ ಕೃಷಿಕರು ಅನೇಕರು ವಾಣಿಜ್ಯ ಕೃಷಿಯಾದಂತಹ ಅಡಿಕೆಯತ್ತಲೋ ಅಥವಾ ರಬ್ಬರ್ನತ್ತಲೋ ಮುಖ ಮಾಡಿರುವಂಥದ್ದು ನಾವು ನೋಡಿದ್ದೇವೆ. ಆದರೆ ಇಲ್ಲೊಬ್ಬರು ಕೃಷಿಕರಿದ್ದಾರೆ, ಅವರು ಈ ಚಾಪೆ ನೇಜಿಯನ್ನು ಮಾಡಿಕೊಡುವಂಥ ಒಂದು ವಿಧಾನವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳ ಸುಲಭವಾಗಿ ಯಂತ್ರದಲ್ಲಿ ಈ ಒಂದು ನೇಜಿ ನಾಟಿ ಮಾಡುವಂತಹ ಒಂದು ವಿಧಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲಾಗಿ ಅವರು ಅದನ್ನು ನೇಜಿಯನ್ನು ಮಾಡುವಂತಹ ಒಂದು ವಿಧಾನವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ನರಿಮೊಗರ್ನ ಉಮೇಶ್ ಕರ್ಕೇರ ಅವರ ಮನೆಯಲ್ಲಿ ಅದನ್ನು ತಯಾರಿಸ್ತಾ ಇದ್ದಾರೆ, ಚಾಪೆ ನೇಜಿ ಮಾಡುವಂಥದ್ದು. ಮತ್ತು ಅದಕ್ಕೆ ಯಂತ್ರಕ್ಕೆ ಬೇಕಾಗುವ ರೀತಿಯಲ್ಲಿ ನಾಟಿ ಪದ್ಧತಿಯನ್ನು ಸುಲಭವಾಗಿಸುವ ನಿಟ್ಟಿನಲ್ಲಿ ಟ್ರೇಯಲ್ಲಿಟ್ಟು ಬಿತ್ತನೆ ಮಾಡಿ ನೇಜಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಈ ಕೆಲಸವನ್ನು. ಬನ್ನಿ, ಯಾವ ರೀತಿಯಲ್ಲಿ ಅವರು ನೇಜಿಯನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾಗಿ ಅದಕ್ಕೆ ರೀತಿಯಾದಂಥ ಪರಿಕರಗಳು ಬೇಕಾಗ್ತದೆ, ಮಣ್ಣು ಯಾವ ರೀತಿಯಲ್ಲಿ ಮಾಡ್ತಾರೆ, ಯಾವ ರೀತಿಯ ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಅವರ ಬಾಯಲ್ಲಿ ನಾವು ಕೇಳಿಕೊಂಡು ಬರೋಣ. ಯಾವ ರೀತಿಯಾಗಿ ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ. ಇದಕ್ಕೆ ಮೊದಲು 90% ಮಣ್ಣು, ಗುಡ್ಡೆ ಮಣ್ಣು 90%, ಅದಕ್ಕೆ 10% ಹೊಯ್ಗೆ ಮಿಕ್ಸ್ ಮಾಡ್ತೇವೆ ನಾವು. ಅಂದರೆ ಸಾಧಾರಣ 10 ಬಟ್ಟಿಗೆ 1 ಬಟ್ಟಿ 2 ಬಟ್ಟಿಯಾಗಿ ಹೊಯ್ಗೆ ಮಿಕ್ಸ್ ಮಾಡ್ತೇವೆ. ಮಿಕ್ಸ್ ಮಾಡಿ ಇದನ್ನು ಇಲ್ಲಿ ತಂದು ಹಾಕ್ತೇವೆ. ನಂತರ ಇಲ್ಲಿ ತಗೊಂಡೋಗಿ ಅಲ್ಲಿ ಮಾಡ್ತಾಯಿದ್ದಾರೆ ನೋಡಿ, ನೀರಿಗೆ ಅದಕ್ಕೆ ಸೆಗಣಿ ನೀರು ಹಾಕಿ, ಸೆಗಣಿ ನೀರಲ್ಲಿ ಅದನ್ನು ಕಲಸಿ ಅಲ್ಲಿ ಟ್ರೇಗೆ ಹಾಕ್ತಾ ಇದ್ದಾರೆ. ಹಾಗೆ ಟ್ರೇಗೆ ಹಾಕಿ ಟ್ರೇಯನ್ನು ಈ ಥರ ಲೆವೆಲ್ ಮಾಡಿ ಇದಕ್ಕೆ ಒಂದು ಟ್ರೇಗೆ ಸಾಧಾರಣ 1/4 kg ಬೀಜ ಹಾಕ್ತೀವಿ ನಾವು. 1/4 kg ಬೀಜ. ಇದು 1 ಎಕರೆಗೆ 80 ಟ್ರೇ ಬೇಕಾಗ್ತದೆ. ಸಾಧಾರಣ 1 ಎಕರೆ ಕರೆಕ್ಟಾಗಿದ್ದರೆ 80 ಟ್ರೇ ಬೇಕಾಗ್ತದೆ. ಇದಕ್ಕೆ ಈಗ ಮಾಡಿ ಇದಕ್ಕೆ ಮೇಲೆ ಒಂದು ಶೇಡ್ ನೆಟ್ ಹಾಕ್ತೀವಿ ನಾವು. ಮಳೆ ಬಂದರೆ ಏನಾದರೂ ಇದಾಗ್ತದೆ ಅಂತೇಳಿ ಶೇಡ್ ನೆಟ್ ಹಾಕ್ತೇವೆ. ನಂತರ 5 ದಿವಸದೊಳಗೆ ಶೇಡ್ ನೆಟ್ ತೆಗಿತೇವೆ ನಾವು. ತೆಗೆದು 7 ದಿನದಲ್ಲಿ ಇದನ್ನೊಂದು ಗ್ಯಾಪ್ ಮಾಡ್ತೇವೆ ಮಧ್ಯ. ಇದು ಹೀಗೆ ತೆಗೆದು ಗ್ಯಾಪ್ ಮಾಡ್ತೇವೆ. ಗ್ಯಾಪ್ ಮಾಡಿ ನಮಗೆ ಹೀಗೆ ಹೋಗಲಿಕ್ಕೆ ಇದಕ್ಕೆ 7ನೇ ದಿವಸದಲ್ಲಿ ಸೆಗಣಿ ನೀರನ್ನು ತಿರುಗಿ 7ನೇ ದಿವಸದಲ್ಲಿ ಕೊಡ್ತೇವೆ, ಹಾಕಬೇಕು. ಮತ್ತು ಆಮೇಲೆ 15 ದಿವಸ ಆಗುವಾಗ ಮತ್ತೆ ಇನ್ನೊಂದು ಸಲ ಸೆಗಣಿ ನೀರು ಕೊಟ್ಟು 18 ದಿವಸದಲ್ಲಿ ನಾವು ತಗೊಂಡು ಹೋಗ್ತೇವೆ, ಅಲ್ಲಿ ಅವ್ರಿಗೆ ಕೊಡ್ತೇವೆ, ಗದ್ದೆಯವರಿಗೆ. 20 ದಿವಸದಲ್ಲಿ ನಾಟಿ ಮಾಡ್ತೇವೆ ನಾವು. ಇವತ್ತಿನಲ್ಲಿ 20ನೇ ದಿನಕ್ಕೆ ನಾಟಿ ಮಾಡ್ತೇವೆ. 20 ದಿನಕ್ಕೆ ರೆಡಿ ಆಗ್ತದೆ. ಸಾಧಾರಣ ನಮ್ಮದು 22ನೇ ತಾರೀಕಿಗೆ ನಾಟಿ ಮಾಡಲಿಕ್ಕೆ. ಆಲ್ರೆಡಿ ಇದು ನೇತಡಿಯ ಇವರು ನಮ್ಮ ಉಪೇಂದ್ರ ಬಲ್ಯಾರ ಗದ್ದೆಗೆ ಇದು. ಇನ್ನು ಇವರಿಗೆ ಉಂಟು, ಯಾರು ಪರೀಕ್ಷೆ ತೋಲ್ಪಾಡಿ ಅಂತ. ಆಮೇಲೆ ಇನ್ನೊಂದು ಗದ್ದೆಗೆ ಉಂಟು. ಈಗ ಸಾಧಾರಣ ಒಂದು 600 ಟ್ರೇ ಈಗ ಇವತ್ತಿಗೆ ಹಾಕ್ತಾ ಇದ್ದೇವೆ ನಾವು. ಹೌದು. ಇದರಲ್ಲಿ ಹಾಕುವಂಥ ಬೀಜ ತಳಿ ಯಾವುದು? ತಳಿ ಅಂದರೆ ತಳಿ ನಾವು ಆಯ್ಕೆ ಮಾಡ್ತೇವೆ. ಇದೀಗ ಆಲ್ರೆಡಿ ಅವರು ಉಪೇಂದ್ರ ಬಲ್ಯಾರು ಕೊಟ್ಟಿದ್ದೆ ಅವರದೇ, ಅವ್ರ ಮನೆಯಲ್ಲಿ ಆಗಿದ್ದು. ಅದನ್ನೇ ತೆಗೆದವರು ಇಟ್ಟು ಅದನ್ನೇ ಕೊಡ್ತಾರೆ ಅವರು ಯಾವಾಗಲೂ. ಅದನ್ನೇ ಹಾಕ್ತೇವೆ. ಇಲ್ಲಾಂದರೆ ನಾವು ಕೃಷಿ ಇಲಾಖೆಯಿಂದ ತಗೊಳ್ತೇವೆ. ಕೃಷಿ ಇಲಾಖೆಯಲ್ಲಿ ನಮಗೆ ಬೇಕಾದಾಗಿ ತಳಿಗಳು ಸಿಗೋದಿಲ್ಲ. ಈಗ ಇಲ್ಲಿಗೆ ಬರೋದು MF4 ಮಾತ್ರ ಕೃಷಿ ಇಲಾಖೆಯಲ್ಲಿ. ಇವಾಗಲೇ ಈಗ ಶಾಸಕರಿಗೆ ಒಂದು ಮನವಿ ಕೊಡಬೇಕಂತ ಉಂಟು ನಮ್ಮಲ್ಲಿ. ಯಾಕಂದರೆ ಬೇರೆ ಬೇರೆ ತಳಿ ಇಲ್ಲಿಗೆ ಬೇಕು. ಕಜಜಯ, ಉಮಾ, ಆಮೇಲೆ MF4 ಮಾಡ್ತಾರೆ. MF4 ಮಾಡೋದಿದ್ದರೆ ಯಾರಿಗಾದರೂ ಜೂನ್ 30ರೊಳಗೆ ನಾಟಿ ಮಾಡಿದರೆ MF4 100% ಗ್ಯಾರಂಟಿ. ನಂತರ ಲೇಟಾಗಿ ಮಾಡೋರಿಗೆ MF4 ಮಾಡಿದರೆ ಅದರಲ್ಲಿ ಏನು ಬೆಲೆ ಬರೋದಿಲ್ಲ. ಆಮೇಲೆ ನಮಗೇನು ಸಿಕ್ಕಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದಕ್ಕೆ ಅದು ನಾವು ಮಾಡಿ ನೋಡಿದ್ರಿಂದ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. MF4 ಇದು ಅದೊಂದು. ಉಮಾ ನಾನು ಸಾಧಾರಣ ಕೇರಳದಿಂದ, ಅಲ್ಲಿ ಕೇರಳದಲ್ಲಿ ಎಲ್ಲ ಮಾಡ್ತಾರೆ, 2 ಕಡೆ ಎಲ್ಲ ಮಾಡ್ತಾರೆ. ಅಲ್ಲಿಂದ ನಾನು ಸುಮಾರು ಬೀಜ ತಗೊಂಡು ಬಂದಿದ್ದೇನೆ ಅಲ್ಲಿಂದ.
ಈಗ ಇಲ್ಲಿ ಬೇಕಾದಷ್ಟು ಜನರಲ್ಲಿ ಆಗಿದೆ. ಈಗ ನಿಡ್ಡೊಣ್ಣರಲ್ಲಿ ಉಂಟು, ಅಲ್ಲಿ ಇವರಲ್ಲಿ ಕುದ್ಮಾರಲ್ಲಿ ಉಂಟು. ನಾನು ಅಲ್ಲಿಂದೆಲ್ಲ ಅವರೆಲ್ಲ ಸ್ಟಾಕ್ ಇಡ್ತದೆ. ಮತ್ತು ಇಲ್ಲಿ ನಮ್ಮ ಇವರು ಅಜಲಡಿಯಲ್ಲಿ ಕಜೆಯಲ್ಲಿ ಅಲ್ಲಿ ಸ್ಟಾಕ್ ಇರ್ತದೆ, ಅವರಿಂದ ತಗೊಳ್ತೇನೆ ನಾನು. ಮತ್ತು ಸ್ವಲ್ಪ ನಾನೇ ರೆಡಿ ಮಾಡಿ ಇಡ್ತೇನೆ ಇಲ್ಲಿ. ನಾನೊಂದು 4 ಕ್ವಿಂಟಲ್ನವರೆಗೆ ನಾನು ಇಡ್ತೇನೆ ಇಲ್ಲಿ ಅಷ್ಟೇ. ಅಂದರೆ ಈಗ ಇಷ್ಟು ರೇಟಲ್ಲೆಲ್ಲ ಅದನ್ನು ತಂದು ಇಲ್ಲಿ ಇಡುವಂಥ ಪರಿಸ್ಥಿತಿ ಇಲ್ಲ. ಆಮೇಲೆ ಇದು ಮಾಡೋದು ಲೇಬರ್ ಪ್ರಾಬ್ಲಮ್ ಅದು ಭಾಳ ಬೀಳ್ತದೆ. ಕರೆಕ್ಟಾಗಿ ಇದಕ್ಕೆ ಏನಂದರೆ ಜನ ಕರೆಕ್ಟಾಗಿ ಇರಬೇಕು. ಈಗ ಒಂದು ಅಸಲು ಈಗ ಒಂದು ಟ್ರೇ ಈಗ ನಿಮ್ಮಿಂದ ತಗೊಂಡು ಹೋಗಿ ನಾಟಿ ಮಾಡಬೇಕಂತಂದ್ರೆ ಒಂದು ಟ್ರೇಗೆ ಎಷ್ಟು ಅಸಲು ಬೀಳುತ್ತೆ? ಅವರಿಗೆ ಈಗ ಇಲ್ಲಿ ಲೋಕಲಲ್ಲಿ ಅಂದರೆ ಸಾಧಾರಣ ನಾವು ಇಲ್ಲಿ ಬೀಜ ಹಾಕಿ ತಗೊಂಡೋಗಿ ಅವರನ್ನು ನಾಟಿ ಮಾಡಿ ಕೊಟ್ಟಾಗ 130 ರೂಪಾಯಿ ತಗೊಳ್ತೇವೆ ನಾವು ಒಂದು ಟ್ರೇಗೆ 130 ತಗೊಳ್ತೇವೆ. ದೂರ ಆದರೆ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗ್ತದೆ, ಲೇಬರ್ ಜಾಸ್ತಿ ಆಗುತ್ತೆ. ಅದೀಗ ನೀವು ನಾಟಿ ಮಾಡಿ ಕೊಡೋದಿದ್ರೆ ಈಗ ಟ್ರೇ ತಗೊಂಡು ಹೋಗ್ತಾರೆ ಅಂತಿದ್ರೆ ಬರೀ ಟ್ರೇ ಅಂತ ನಾವು ಕೊಡೋದಿಲ್ಲ, ನಮ್ಮ ಮಿಷಿನಿಗೆ ಮಾತ್ರ ನಾವು ಮಾಡೋದು ಅಷ್ಟೇ. ಈಗ ನಮ್ಮಲ್ಲಿ ನಮ್ಮ ಮೆತಿಕೆದು ಕೃಷಿ ಯಂತ್ರ ಅಂತ ಉಂಟು, ಅದರಲ್ಲಿ ಅವರು ಗಾಡಿ ಬರ್ತದೆ ಇಲ್ಲಿ, ಅದು ಬಂಟ್ವಾಳದಲ್ಲಿರೋದು. ನಮಗೆ ಬೇಕಾದಾಗ ಗಾಡಿ ತರಿಸ್ತೇನೆ ನಾನು. ಇವಾಗಲೇ ನಮ್ಮ ಟ್ರ್ಯಾಕ್ಟರ್ ಎಲ್ಲ ಈಗ ಸ್ಟಾರ್ಟ್ ಆಗಿದೆ, ಇವತ್ತಿಂದ ಸ್ಟಾರ್ಟ್ ಆಗಿದೆ. ಬಲ್ನಾಡಲ್ಲಿ ಉಂಟು, ಈಗ ಇವರ ಮನೆಗೆ ಎಲ್ಲ ಬರ್ತಾ ಉಂಟು. ಈಗ ಅದು ನಮಗೆ ಬೇಕಾದಾಗೆ ನಾವು ಇದು ಮಾಡ್ತೇವೆ, ಬರ್ತೇವೆ. ನಿಮಗೆ ಒಂದು ಟ್ರೇಗೆ ಅಂದಾಜು ಇಷ್ಟು ಅಸಲು ಬೀಳ್ತದೆ? ನನಗೆ ವರ್ಕೌಟ್ ಆಗ್ತದೆ. ವರ್ಕೌಟ್ ಅಂದರೆ ನನಗೆ ಟೋಟಲಿ ಲೆಕ್ಕ ಮಾಡುವಾಗ 1,000 ಟ್ರೇ ಹೋದರೆ ನನಗೇನಾದರೂ ಲಾಭ ಅಂತ ಹೇಳ್ಬೋದು. 20,000 ರೂಪಾಯಿ ಉಳಿಬೋದು, ಒಂದು 10 ರೂಪಾಯಿಯಾಗಿ ಉಳಿಬೋದು ಅಂತ ಒಂದು ನಮ್ಮ ಲೆಕ್ಕಾಚಾರ. ಲೆಕ್ಕ ಸಿಗೋದಿಲ್ಲ, ಆದರೂ ಒಂದು 10 ರೂಪಾಯಿಯಾಗಿ ಉಳಿಬೋದು ನಮಗೆ. ನೋಡೋವರಿಗೆ ಹೇಳ್ತದೆ 130 ಅಂತ. ಅದನ್ನು ಮಾಡುವಾಗ ಗೊತ್ತಾಗುತ್ತೆ. ಈಗ ಒಂದು 6 ಜನ ಒಂದು ದಿವಸ ಮಣ್ಣು ಸಾರಿಸಿದ್ದಾರೆ, ಅಲ್ಲಿಂದ ಮಣ್ಣು ಸಾರಿಸಿ ಇವಾಗ 57 ಜನ ಇದ್ದಾರೆ. ಹೊಯ್ಗೆಗೆ 3,500 4,000 ರೂಪಾಯಿ ಹೊಯ್ಗೆಗೆ ಕೊಡಬೇಕು. ಎಲ್ಲ ಲೆಕ್ಕ ಎಲ್ಲ ಆಗುವಾಗ ನಮಗೇನು ಅಷ್ಟು ಉಳಿತದೆ ಅಂತಲ್ಲ, ಆದರೆ ನಮಗೆ ಒಂದು ಇದರಲ್ಲಿ ಒಂದು ಉತ್ತೇಜನ ಇದೆ. ಯಾರಾದರೂ ಗದ್ದೆ ಮಾಡೋರಿದ್ದರೆ ಕಷ್ಟ, ಇದೀಗ ಅವರಿಗೆಲ್ಲ ಮನೆಯಲ್ಲೆಲ್ಲ ಸ್ವಲ್ಪ ಕಷ್ಟ, ಅಲ್ಲಿ ಜಾಗ ಎಲ್ಲ ಸರಿ ಇಲ್ಲ, ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಅವರಿಗೆ ಮಾಡುವಂಥ ಉಮೇದಿದೆ, ಅವರಿಗೆಲ್ಲ ನಾವು ಮಾಡಿಕೊಡ್ತೇವೆ ಇಲ್ಲಿಂದ. ಈಗ ಮುಳಿಯ ಫಾರ್ಮ್ನವರಿಗೆ ಬೇರೆ ಬೇರೆ ಕಡೆ ಹಾಗೆ ಉಂಟು. ಕೆಲವು ಕಡೆ ಜಾಗ ಇರ್ತದೆ, ಅಲ್ಲಿ ಹೋಗಿ ನಾವು ಮಾಡಿಕೊಡ್ತೇವೆ ಅವರಿಗೂ. ಅದಕ್ಕೆ ನಾವು ಅಷ್ಟು ತಗೊಳ್ಳೋದಿಲ್ಲ, ನಾವು ಬರೀ 70 ರೂಪಾಯಿ ತಗೊಳ್ತೇವೆ, ನಮ್ಮ ಸಂಬಳ ತಗೊಳ್ತೇವೆ. ಎಲ್ಲ ಅವರೇ ರೆಡಿ ಮಾಡಿಕೊಟ್ರೆ ನಮ್ಮ ಸಂಬಳ ತಗೊಳ್ತೇವೆ ಅಷ್ಟೇ. ಈಗ ಕಳೆದ ವರ್ಷ ಎಷ್ಟು ಮಾಡಿದ್ರಿ? ಈಗ ಈ ವರ್ಷ ಎಷ್ಟು ಒಟ್ಟು ಟ್ರೇ ಮಾಡುವಂಥ ಒಂದು ಅಂದಾಜು ಉಂಟು ನಿಮಗೆ? ಕಳೆದ ವರ್ಷ ಸಾಧಾರಣ ನಾನೊಂದು 3,500 ಟ್ರೇ ಟೋಟಲಿಯಾಗಿ ನಾನು ಮಾಡಿದ್ದೇನೆ. ಸಾಧಾರಣ ಮನೆಯಲ್ಲಿ 1,900 ಟ್ರೇನ ಇಲ್ಲಿ ಚಾಪೆ ನೇಜಿ ಹಾಕಿ ಕೊಟ್ಟಿದ್ದೇನೆ ನಾನು. ಇಲ್ಲಿಂದ 1,900 ಟ್ರೇನ ಇಲ್ಲಿ ಕೊಟ್ಟಿದ್ದೇನೆ. ಬೇರೆಲ್ಲ ಟೋಟಲಿಯಾಗಿ ಒಂದು 3,500 ಟ್ರೇ ನಾನು ಮಾಡ್ತಾಯಿದ್ದೇನೆ ಪುತ್ತೂರು ತಾಲೂಕಲ್ಲಿ. ಈ ಕಡೆ ಸುಳ್ಯ ತಾಲೂಕು ಬರುತ್ತೆ, ಬೆಳ್ಳಾರೆ ಆ ಕಡೆ ಹೋಗ್ತೀನಿ, ಅಲ್ಲಿ ಅಡೂರು ಆ ಸೈಡ್ ಹೋಗ್ತೀನಿ. 3,500-4,000 ಬರ್ಬೋದು ಅಂದಾಜು. ಅದು ಲೆಕ್ಕ ಸಿಗೋದಿಲ್ಲ, ಗೊತ್ತಾಗೋದಿಲ್ಲ ಅದು. ಈಗ ಭತ್ತದ ಕೃಷಿ ಕಷ್ಟ ಅಂತ ಹೇಳ್ತಿದ್ರು. ಸೊ ಈಗ ಇದು ಒಂದು ಸ್ವಲ್ಪ ಮಾಡಬೇಕಂತ ಆಸಕ್ತಿ ಇದ್ದವರಿಗೆ ಅಟ್ಲೀಸ್ಟ್ ಹೆಲ್ಪ್ ಆಗ್ತಾ ಇದೆ ಅಂತ ಮಾಡಲಿಕ್ಕೆ ರೆಸ್ಪಾನ್ಸ್ ಹೇಗಿದೆ? ಮಾಡಲಿಕ್ಕೆ ಆಸಕ್ತಿ ಇದ್ದವರಿಗೆ ಇದನ್ನು ಮಾಡಬಹುದು ಗದ್ದೆ. ಈಗ ನಮಗೆ ನಾವು ಬೇಕಾದಷ್ಟು ವರ್ಷ ನಾವು ಇಲ್ಲಿ ಗದ್ದೆ ಮಾಡ್ತಾಯಿದ್ವಿ. ಇವಾಗ ನಮಗೆ ಅನಿವಾರ್ಯ, ಹಾಗೆ ನಾವು ಬಿಟ್ಟಿದ್ದೇವೆ ಅಷ್ಟೇ. ನಮಗೆ ಸ್ವಲ್ಪ ಇರೋದು, ನಮಗೆ ಇರೋದು ಇಷ್ಟೇ ಇದ್ದಿದ್ದು, ಅದನ್ನು ನಾವು ಬಿಟ್ಟಿದ್ದೇವೆ. ಆದರೆ ಈಗ ಯಾರಾದರೂ ಮಾಡೋರಿದ್ದರೆ ಲಾಸ್ ಆಗೋದಿಲ್ಲ. ಒಂದು ಹೇಳ್ತೀನಿ ನಾನು, ಗದ್ದೆಯಲ್ಲಿ ಲಾಸ್ ಆಗೋದಿಲ್ಲ. ಯಾಕಂದರೆ ಅದು ಒಂದೇ ಸಲ ತಗೊಂಡೋಗಿ ಮಾರಾಟ ಮಾಡಿ ಜೇಬಲ್ಲಿ ಹಣ ಹಾಕ್ಕೊಂಡು ಅಡಿಕೆಯಾಗಿ ಬರೋದಿಲ್ಲ. ಆದರೆ ಟೈಮಿಗೆ ಮಾಡಿದರೆ ಇದರಲ್ಲಿ ಲಾಸ್ ಆಗೋದಿಲ್ಲ. ನಾನು ನೋಡಿದ ಮಟ್ಟಿಗೆ ಟೈಮ್ ಕರೆಕ್ಟಾಗಿ ಮಾಡಿದರೆ, ಈಗ ಇಲ್ಲೇ ಒಂದು 3.5-4-5 ಎಕರೆ ಗದ್ದೆ ಇದೆ ಇಲ್ಲಿ ಕೆಳಗೆ. ಅಲ್ಲಿ ಜಗತ್ಪಳಾರಿಗಂತ ಇದ್ದಾರೆ, ಅಲ್ಲಿ ಜೈವಿಕರು. ಕಳೆದ ವರ್ಷ ನಾನೇ ಮಾಡಿದ್ದೆ, ಅದನ್ನು ಮಾಡಿಕೊಟ್ಟೆ ಅವರಿಗೆ. ಸಾಧಾರಣ ಒಂದು 1.5 ಲಕ್ಷ ರೂಪಾಯಿ ಖರ್ಚು ಬೀಳ್ಬೋದು ಟೋಟಲಿ ಎಲ್ಲ ಗದ್ದೆ ಎಲ್ಲ ಕೊಯ್ದಾಗ. 70 ಕ್ವಿಂಟಲ್ ಭತ್ತ ಬಂತು. ಒಂದು 200 ಕಂತೆ ಉಂಡಿ ಬರ್ತದಲ್ಲ, ಅದು ಬೈ ಹುಲ್ಲು ಬಂತು. ಅವರಿಗೆ ಲಾಸ್ ಇಲ್ಲ, ಕರೆಕ್ಟಾಗಿ ಲೆಕ್ಕ ಹಾಕಿದರೆ ಲಾಸೇ ಇಲ್ಲ ಅವರಿಗೆ. ಲಾಸ್ ಅಂತ ಹೇಳ್ಬೇಕಷ್ಟೇ. ಅದೇ ನಾನು ಹೇಳಿದೆಲ್ಲ, ಇಷ್ಟು ಅಡಿಕೆ ಇಟ್ಕೊಂಡು ಹೋಗಿ ಒಂದಷ್ಟು ದುಡ್ಡು ಇಟ್ಕೊಂಡು ಜೇಬಲ್ಲಿ ಹಾಕ್ಕೊಂಡು ಬರಲಿಕ್ಕೆ ಅಡಿಕೆ ಇದು ಭತ್ತದಲ್ಲಿ ಸಿಗೋದಿಲ್ಲ. ಭತ್ತದಲ್ಲಿ ಏನು ನೆಮ್ಮದಿ ಇದೆ ಅಂದರೆ, ನಾವು ನಮ್ಮ ಗದ್ದೆಯಿಂದ ಆದ ಭತ್ತವನ್ನು ನಾವು ಅಕ್ಕಿ ಮಾಡಿ ನಾವು ಊಟ ಮಾಡ್ತೀವಿ ಅಂತ ಒಂದು ನೆಮ್ಮದಿ ಇದೆ. ಮತ್ತು ಲಾಸ್ ಮಾಡ್ಕೊಳ್ಳದಿದ್ದರೆ ಕೃಷಿಯಲ್ಲಿ ಯಾರು ಲಾಸ್ ಮಾಡ್ಕೊಳ್ತಾರೆ? ಲಾಸ್ ಆಗೋದಿಲ್ಲ.
ನನ್ನ ಪ್ರಕಾರ ಆಗೋದಿಲ್ಲ ಲಾಸ್ ಯಾರಿಗೂ. ಈಗ ಕೈಯಲ್ಲಿ ನೇಜಿ ಮಾಡಿದ್ದು ಕೆಲಸಗಾರರನ್ನ ಹಾಕಿಕೊಂಡು ಮಾಡೋದಕ್ಕೂ ಈ ತರ ಮಾಡೋದಕ್ಕೂ ಈಗ ಒಟ್ಟು ಒಂದು ಅಂದಾಜು ಲೆಕ್ಕಾಚಾರ ಹಾಕಿದ್ರೆ ಅಂದಾಜು ಲೆಕ್ಕಾಚಾರ ಅಂದರೆ ಇದರಲ್ಲಿ ಖರ್ಚು ಕಡಿಮೆ ಜಾಸ್ತಿ, ಅದರಲ್ಲಿ ಹೆಚ್ಚು. ಅಂದಾಜು ಲೆಕ್ಕಾಚಾರ ಅಂದರೆ ಮನೆಯಲ್ಲಿ ಜನ ಇದ್ದು ಸ್ವಂತ ಜನರು ಮಾಡೋದಿದ್ರೆ ಕೈಯಲ್ಲಿ ನೇಜಿ ಹಾಕಿ ನಾಟಿ ಮಾಡಿದರೆ ಸರಿ, ಯಾಕಂದರೆ ಅವರಿಗೆ ಸಂಬಳ ಕೊಡಲಿಕ್ಕಿಲ್ಲ. ಈಗಿನ ಸಂಬಳದ ಜನವನ್ನು ಹಿಡ್ಕೊಂಡು ಮಾಡೋದಿದ್ರೆ ನೇಜಿ ಕೆಲಸಕ್ಕೆ ಕಷ್ಟ, ಯಾಕೆಂದರೆ 7 ಗಂಟೆಗೆ ಎಲ್ಲ ನೇಜಿಗೆ ಗದ್ದೆಗೆ ಬರ್ತಿದ್ರು. ಇವಾಗ 9 ಗಂಟೆ ಅಲ್ಲದೆ ಬರೋದಿಲ್ಲ ಯಾರು ಕೆಲಸಕ್ಕೆ. ಈಗ ಇವರು ಅಷ್ಟೇ 9 ಗಂಟೆ ಆಗುತ್ತೆ ಇಲ್ಲಿ ಬಂದು ಮುಟ್ಟು ಸ್ಟಾರ್ಟ್ ಮಾಡುವಾಗ. ಒಂದು 5 ನಿಮಿಷ ಬೇಗ ಬರ್ತಾರೆ, ಅದರಿಂದ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಸಾಯಂಕಾಲ 5 ಗಂಟೆಗೆ ಹೋಗ್ತಾರೆ ಎಲ್ಲರೂ ಕೆಲಸ ಬಿಟ್ಟು. ಮೊದಲಾದರೆ ರಾತ್ರಿ ಸೂಟ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು ನೇಜಿ ಮಾಡುವಾಗ, 2 ಸೇರಿ ಅಕ್ಕಿಗೆ ಕೆಲಸ ಮಾಡುವಾಗ. ಇವಾಗ ಅದಿಲ್ಲ. ಇವಾಗ ಯಾರಿಗೆ ಅಕ್ಕಿ ಕೊಟ್ಟರು ಬೇಡ, ದುಡ್ಡೇ ಕೇಳ್ತಾರೆ. ಆ ರೀತಿ ಮಾಡೋದ್ರಿಂದ ಯಾರಿಗೂ ನಷ್ಟ. ಇದಕ್ಕೆ ಇದು ಲಾಭ, ಇದು ಸುಲಭ. ಯಾಕಂದರೆ ಈಗ ಇದನ್ನು ಮಾಡಿದರೆ ಅವರಿಗೇನು ಟೆನ್ಷನ್ ಇಲ್ಲ ಅಲ್ಲಿ. ಅದಕ್ಕೆ ಅಕ್ಕಿ ಬರ್ತದೆ, ಮತ್ತೊಂದು ಬರ್ತದೆ, ಹುಳ ಬರ್ತದೆ, ಅದು ಇದಂತ 20 ದಿವಸಕ್ಕೆ ಅವರಿಗೇನು ಟೆನ್ಷನ್ ಇಲ್ಲ. ನಾಟಿ ನಾವು ಮಾಡಿ ಕೊಟ್ಟ ನಂತರ ಮಾತ್ರ ಅವರಿಗೆ ಟೆನ್ಷನ್. ಅದುವರೆಗೆ ಅವರಿಗೇನು ಟೆನ್ಷನ್ ಇಲ್ಲಲ್ಲ ಅದರದ್ದು, ಅವರಿಗೆ ಅದರ ವಿಷಯನೇ ಇಲ್ಲಲ್ಲ. ಯಾವಾಗ ಗದ್ದೆ ಕೂಡ ನೀವು ರೆಡಿ ಮಾಡಿ, ಗದ್ದೆ ನಾವು ನಮ್ಮ ಗಾಡಿ ಕಳಿಸ್ತೇವೆ, ನಾವೇ ರೆಡಿ ಮಾಡಿ ಕೊಡ್ತೇವೆ. ಇಂತಿಂಥ ದಿವಸ ಅಂತ ನಾವೇ ಸೆಟ್ ಮಾಡಿ ನಾವು ಮಾಡ್ತೇವೆ. ಈಗ ಇಲ್ಲಿ ಮಳೆ ಬಂದರೆ ಇದಕ್ಕೆ ಇದು ಹಾಕಬೇಕು, ಆಮೇಲೆ ಅದು ಇದು ಅಂತ ನೋಡಬೇಕು. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನಮಗೆ ಜವಾಬ್ದಾರಿ. ಈಗ ಒಂದು ಟ್ರೇ ಹೋದರೂ ನಮಗೆ 60-50 ರೂಪಾಯಿ ನಷ್ಟನೇ ಇಲ್ಲಿ. ಅದು ಏನಿದ್ರು ಅದನ್ನು ನಾವೇ ಭರಿಸಬೇಕು. ಅಲ್ಲಿ ಕೊಂಡೋಗಿ ಮುಟ್ಟಿಸುವವರೆಗೆ ನಮ್ಮದೇ ಜವಾಬ್ದಾರಿ. ಈಗ ನೀವು ನೋಡಿದಾಗ ಈಗ ಈ ನಿಮ್ಮ ಚಾಪನೇಜಿ ಸಿಸ್ಟಮ್ ಈಗ ಬಂದ ಮೇಲೆ ಈಗ ಒಂದು ಪ್ರೋತ್ಸಾಹ ಜಾಸ್ತಿ ಸಿಗ್ತಾ ಉಂಟು? ಜಾಸ್ತಿ ಸಿಗ್ತಾ ಉಂಟು. ನಾನು ಕಳೆದ ವರ್ಷ ಒಂದು ಸ್ವಲ್ಪ ಕಡಿಮೆ, ಅದಕ್ಕೆ ಮೊದಲನೇ ವರ್ಷ ಸಾಧಾರಣ ನನ್ನ ಒಂದು ಅಂದಾಜು ಪ್ರಕಾರ ಪುತ್ತೂರಲ್ಲಿ 95% ಗದ್ದೆ ಮಾಡಿದ ಹಾಗೆ ನನಗೆ ಒಂದು ನೆನಪು. ಆದರೆ ಈಗ ಕಳೆದ ವರ್ಷ ಒಂದು 85% ಬಂದಿರ್ಬೋದು. ಈ ವರ್ಷ ಈ ಮಳೆ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆದ್ದರಿಂದ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ನಿರೀಕ್ಷೆ ಇದೆ 90ರಿಂದ ಮೇಲೆ ಹೋಗುತ್ತೆ ಅಂತ, 90% ಮೇಲೆ ಹೋಗ್ತಾರೆ ಅಂತ. ಯಾರಾದರೂ ಮಾಡೋರಿದ್ದರೆ ನಾವು ಉತ್ತೇಜನ ಕೊಡ್ತೀವಿ. ನಾವು ಅವರಿಗೆ ಬೇಕಾದಾಗೆ ಅದಕ್ಕೆ ಮಾಹಿತಿ ಎಲ್ಲ ಕೊಟ್ಟು ಅವರು ಮಾಡಲಿಕ್ಕೆ ಮನಸ್ಸಿದ್ದವರಿಗೆ. ಅದು ಇದು ಇಷ್ಟ ಅಂತ ಕೇಳುವವನಿಗೆ ಕೃಷಿ ಅಲ್ಲ. ಕೃಷಿಯಲ್ಲಿ ಮಾಡೋದು ಯಾವ ಕೃಷಿ ಯಾರು ಮಾಡಬೇಕಾದ್ರೂ ಅದನ್ನು ಲೆಕ್ಕ ಇಡಬಾರ್ದು. ಲೆಕ್ಕ ಇಟ್ಟು ಮಾಡುವವನಿಗೆ ಕೃಷಿ ಅಲ್ಲ, ಅದು ಗದ್ದೆ ಕೆಲಸ ಅಂತೂ ಅಲ್ಲವೇ ಅಲ್ಲ. ಲೆಕ್ಕ ಇಟ್ಟು ಮಾಡುವವನಿಗೆ. ಈಗ ಇದರಲ್ಲಿ ಬೇರೆ ಎಂತ ಚಾಲೆಂಜಸ್ ಉಂಟು? ಈಗ ಇದನ್ನು ನಿಮ್ಮ ಆರೈಕೆ ಈಗ 20-22 ದಿನದಲ್ಲಿ ನಾಟಿಗೆ ರೆಡಿ ಆಗ್ತದೆ. ಹೌದು. ಅದಕ್ಕೆ ಬೇರೆ ಗೊಬ್ಬರ ಅಂದರೆ ನಾನು ರಾಸಾಯನಿಕ ಅಂತ ಹಾಕೋದಿಲ್ಲ, ನಾವಿಲ್ಲಿ ಹಾಕೋದಿಲ್ಲ. ನಾವು ಹಾಕ್ತೀವಿ ಯಾವಾಗಂದರೆ 15 ದಿವಸ ಆಗುವಾಗ ಅದಕ್ಕೆ ಒಂದು ಲೆಥಿಲ್ ಗೋಲ್ಡ್ ಅಂತ ಒಂದು ಮದ್ದು ಬರುತ್ತೆ. ಅದು ಅವರ ಅಂಗಡಿಯಲ್ಲಿ ಮಾತ್ರ ಇರೋದು, ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಅದನ್ನು 10%ನಾಗೆ ಅಂದರೆ ಸಾಧಾರಣ 200 ಲೀಟ್ರ್ ನೀರಿಗೆ ಒಂದು 50 ml ಅಷ್ಟೇ ಹಾಕೋದು. 50 ml ಹಾಕ್ತೀವಿ. ಅದು ನಿಜವಾಗ್ಲೂ ಎಷ್ಟು ಲೆಕ್ಕ ಎಷ್ಟು ಅಂದರೆ 1 ಲೀಟರ್ಗೆ 2 ಮಿಲಿಯನ್ ಲೆಕ್ಕ ಉಂಟು ಅದನ್ನು. ಆದರೆ ನಾವು ಒಂದು ಫುಲ್ಲು ಡ್ರಮ್ಮಿಗೆ 50 ml ಅದನ್ನು ಹಾಕಿ ಅದನ್ನು ಸೆಗಣಿ ನೀರಿನೊಟ್ಟಿಗೆ ಕೊಡ್ತೇವೆ ನಾವು ಅಷ್ಟೇ. ಅದು ಯಾಕೆಂದರೆ ಏನಾದರೂ ಹುಳ ಎಲ್ಲ ಬರೋದಿದ್ದರೆ ಅಂತ ಮುಂಜಾಗ್ರತೆಯಾಗಿ. ಆಮೇಲೆ ಮಾಡಿದ ಮೇಲೆ ಗದ್ದೆಯಲ್ಲಿ ಅದಕ್ಕೆ ಕೆಲವರೆಲ್ಲ ಕರೆಕ್ಟಾಗಿ ನಮ್ಮಲ್ಲಿ ಮಾಹಿತಿ ಕೇಳ್ತಾರೆ, ನಾವು ಅದನ್ನು ಕರೆಕ್ಟಾಗಿ ಹೇಳ್ತೀವಿ. ಹೇಳಿದಾಗೆ ಅವ್ರು ಮಾಡಿಕೊಂಡು ಹೋದರೆ ಲಾಸ್ ಆಗೋದಿಲ್ಲ. ಆಮೇಲೆ ಅದನ್ನು ನಾಟಿ ಮಾಡಿ ತಿರುಗಿ ಮತ್ತೆ ನೋಡದವನಿಗೆ ಗದ್ದೆ. ಯಾವುದಾದ್ರೂ ಬೆಳೆಯಲ್ಲಿ ಒಂದು ನಿರ್ವಹಣೆ ಅಂತ ಬೇಕು. ಈಗ ನಾವು ಇಷ್ಟು ಒಂದು ಸ್ವಲ್ಪ ಗಿಡ ಎಲ್ಲ ನಟ್ಕೊಂಡು ಇದ್ದರೆ ನನ್ನಲ್ಲಿ 1000 ಇದೆ ಅಂತ ಹೇಳೋದಕ್ಕಿಂತ ನನ್ನಲ್ಲಿ 100 ಗಿಡ ಇರೋದು ಅದು ಚೆನ್ನಾಗಿದೆ ಅಂತ ಹೇಳೋದೇ ಉತ್ತಮ ನನ್ನ ಲೆಕ್ಕಾಚಾರದಲ್ಲಿ. ಈಗ ನಿಮಗೆ ಇದನ್ನು ನೋಡಿದವರು ಈಗ ನಾವು ಕೂಡ ನಮ್ಮಲ್ಲಿ ಸ್ವಲ್ಪ ಗದ್ದೆ ಉಂಟು, ನಾವು ಮಾಡಬೇಕು, ಈಗ ಇವರು ಮಾಡಿ ಕೊಡ್ತಾರೆ ಅಂತ ಇದ್ರೆ ನಿಮಗೆ ಹೇಗೆ ಆರ್ಡರ್ ಕೊಡಬೇಕು, ಯಾವಾಗ ಕೊಟ್ಟರೆ ನೀವು ಮಾಡಿ ಕೊಡ್ತೀರಿ? ನನಗೆ ಫೋನ್ ಮಾಡಿದರೆ ಆಯಿತು ಒಂದು. ಮತ್ತು ಅವರ ಟೈಮ್ಗೆ ನಾವು ಮಾಡಿಕೊಡೋದಿಲ್ಲ ನಮಗೆ. ಅಂದರೆ ನಮ್ಮ ಗ್ಯಾಪ್ ಇರುತ್ತೆ. ನಮ್ಮ ಗಾಡಿ ಸಾಧಾರಣ 3 ಜಿಲ್ಲೆ 3 ತಾಲೂಕಿಗೆ 4 ತಾಲೂಕಿಗೆ ಹೋಗುತ್ತೆ. ಆಮೇಲೆ ಕೇರಳ ಹೋಗುತ್ತೆ. ನಾವು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಟೈಮು ನೋಡಿಕೊಂಡು ನಾವು ಮಾಡ್ತೇವೆ. ನಮಗೆ ಇಲ್ಲಿ ಜಾಗ ಖಾಲಿ ಆಗಬೇಕು, ಇಲ್ಲಿ ಹಾಕಬೇಕಾದ್ರೆ ಈಗ ಇದರಲ್ಲಿ ಸಾಧಾರಣ ನನಗೆ ಇಲ್ಲಿ ಇಲ್ಲಿ ಎಲ್ಲ ಸೇರುವಾಗ 1,500 ಟ್ರೇ ಹಾಕ್ಬೋದು ಟೋಟಲಿ. 1,500 ಹಾಕಿದರೆ ಇದನ್ನು ತೆಗಿಯದೆ ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲಲ್ಲ.
20 ದಿನ ಕಾಯಲೇಬೇಕು. 20 ದಿನ ಕಾಯಲೇಬೇಕು. ಓಕೆ. ಈಗ ನೀವು ಈಗ ಬೇರೆ ಕಡೆ ಗದ್ದೆಯಲ್ಲಿ ಇರುವಾಗ ಬೇರೆ ಬೇರೆ ತಾಲೂಕಲ್ಲಿ ಅಂತ ಹೇಳಿದರೆ, ನಮ್ಮ ಗದ್ದೆ ಹತ್ರ ನಮ್ಮ ಮನೆಯಲ್ಲೇ ನೀವು ಮಾಡಿಕೊಡಿ ಅಂತ ಹೇಳಿದರೆ ನಾವು ಮಾಡಿಕೊಡ್ತೇವೆ. ನಾನು ಬಂದು ಅಲ್ಲಿ ಬಂದು ಅವರಿಗೆ ಅವ್ರಿಗೆ ಫೋನ್ ಮಾಡಿ ಹೇಳಿದರೆ ನಾನು ಬಂದು ಹಾಕಿ ಕೊಡ್ತೇನೆ. ಈಗ ಗದ್ದೆ ಕೊಯ್ಯೋ ಮಿಷಿನ್ ನನಗೆ ಒಂದು 5 ಮಿಷಿನ್ ತರಿಸ್ತೇನೆ ನಾನು ತಮಿಳ್ನಾಡಿಂದ. 5 ಮಿಷನ್ ತರಿಸ್ತೇನೆ. ಬೇಕಾದ ಟೈಮಲ್ಲಿ ನಾನು ಅದನ್ನು ನಾನೀಗ ಇದನ್ನು ನೇಜಿ ಹಾಕಿದರೆ ಡೈರಿಯಲ್ಲಿ ಬರೀತೇನೆ, ಇಂಥ ದಿವಸ ಇದನ್ನು ನಾಟಿ ಮಾಡೋದು, ಇಂಥ ದಿವಸ ನಾಟಿ ಮಾಡಿದರೆ ಇಂಥ ದಿವಸ ಕೊಯ್ಲಿಕ್ಕೆ ಆಗ್ತದಂತ ನಮ್ಮ ಒಂದು ಲೆಕ್ಕಾಚಾರ ಇರುತ್ತೆ. ಆ ಒಂದು ವಾರದ ಒಳಗೆ ನಾವು ಅದಕ್ಕೆ ಸೆಟ್ ಮಾಡಿಕೊಂಡು ಹೋಗ್ತೇವೆ. ವೀಕ್ಷಕರೇ, ಇದು ಉಮೇಶ್ ಕರ್ಕರ್ ಅವರು ಹೇಳಿರುವಂತಹ ವಿಚಾರಗಳು ಇದರ ಬಗ್ಗೆ. ಇನ್ನಷ್ಟು ಇದರ ಬಗ್ಗೆ ಅನುಭವಸ್ಥರು ಕೂಡ ಮಾತುಗಳನ್ನು ಆಡ್ತಾರೆ. ನಮ್ಮ ಇಲ್ಲಿಯ ನೆರೆಯ ಒಬ್ಬರು ಕೃಷಿಕರಿದ್ದಾರೆ, ಪರೀಕ್ಷಿತ್ ತೋಳ್ಪಾಡಿ ಅಂತವರು. ಅವರ ಪ್ರಾಧ್ಯಾಪಕರು ಕೂಡ ಹೌದು. ಅವರು ಈ ಒಂದು ಭತ್ತದ ಕೃಷಿ ಈ ರೀತಿಯಲ್ಲಿ ಮಾಡುವುದಾದರೆ ಯಾವ ರೀತಿಯಾಗಿ ಮಾಡ್ಬೋದು, ಇದರಿಂದ ಪ್ರಯೋಜನ ಏನು ಎಂಬುದರ ಬಗ್ಗೆ ಕೂಡ ಅವರು ಮಾತಾಡ್ತಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳು ಅಂತಿದ್ದಾವೆ, ಅಂದರೆ ಮುಗಿಯಿತು ಅವುಗಳದ್ದು. ಹಾಗೆ ಭತ್ತದ ಕೃಷಿಕರು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಅಳಿವಿನಂಚಿನಲ್ಲಿದ್ದಾರೆ. ಅದಕ್ಕೆ ಅನೇಕ ಕಾರಣಗಳುಂಟು. ಅದೇನು ಬಯಸಿ ಬಿಟ್ಟದ್ದಲ್ಲ. ಅದರ ಕಾರಣಗಳ ಬಗ್ಗೆ ನಾವೀಗ ಯೋಚಿಸುವುದು ಬೇಡ. ಅಂತೂ ಅತ್ಯಂತ ಕಮ್ಮಿ ಸಂಖ್ಯೆಯ ಜನ ಭತ್ತದ ಕೃಷಿಯಲ್ಲಿದ್ದಾರೆ. ಇವರು ಇನ್ನೂ ಎಲ್ಲರೂ ಬಿಡುವವರೇ. ಇನ್ನೂ ಬೇರೆ ಬೇರೆ ಅನ್ಯಾನ್ಯ ಕಾರಣಗಳಿಂದ ಅವರು ಇದ್ದಾರೆ. ಪರಿಸರದ ಕಾರಣ, ಕೆಲವರು ಸ್ವಲ್ಪ ನಮ್ಮ ಅನ್ನವನ್ನು ನಾವೇ ಬೆಳೆಸಿಕೊಳ್ಬೇಕು ಇತ್ಯಾದಿ ಕಾರಣಗಳಿಂದ ಮಾಡ್ತಾ ಇದ್ದಾರೆ. ಇನ್ನೂ ಅದೂ ಕೂಡ ಕಷ್ಟ ಪರಿಸ್ಥಿತಿ ಹಾಗೆ ಉಂಟು. ಇಂಥ ಸನ್ನಿವೇಶದಲ್ಲಿ ವಿಶೇಷತಃ ದಕ್ಷಿಣ ಕನ್ನಡದ ಕೃಷಿಕರು, ಭತ್ತದ ಕೃಷಿಕರು ಇನ್ನಾದರೂ ಸ್ವಲ್ಪ ಆದರೂ ಭತ್ತದ ಕೃಷಿ ಮಾಡ್ತಾರೆ ಅಂತ ಹೇಳಿ ಆದರೆ ಅದಕ್ಕೆ ಉಮೇಶ ಕರ್ಕೇರ್ ಅಂಥ ಸಾಹಸಿಗಳ ಒಂದು ಪ್ರಯತ್ನ ಅದಕ್ಕೆ ಕಾರಣ. ನೋಡಿ, ಎಲ್ಲಿಯವರೆಗೆ ಈಗ ಎಲ್ಲರೂ ಕೂಡ ಸ್ಟಾರ್ಟಪ್ ಇದೆಲ್ಲ ಮಾತಾಡ್ತಾರೆ. ಇದು ನಿಜವಾದ ಸ್ಟಾರ್ಟಪ್ ಅಂತೇಳಿ ನನಗೆ ಅನಿಸ್ತದೆ. ಹಾಗೆ ಈ ನೇಜಿ ಬಿತ್ತನೆಗಾಗಿ ಈ ಉಮೇಶ್ ಕರ್ಕೇರ್ ಅವರಿಗೆ ಭತ್ತವನ್ನು ಅಂದರೆ ಬಿತ್ತನೆಯ ಒಂದು ಭತ್ತವನ್ನು ಕೊಡುವಂಥ ಕೆಲಸವನ್ನು ಕೂಡ ಮೈಸೂರು ಆಗ್ರೋ ಸೇಲ್ಸ್ನ, ಪುತ್ತೂರಿನಲ್ಲಿರುವಂತಹ ಮೈಸೂರು ಆಗ್ರೋ ಸೇಲ್ಸ್ನ ಮಾಲಕರು ಆಗಿರುವಂತಹ ಉಪೇಂದ್ರ ಬಲ್ಯಾಯ ದೇವಸ್ಯ ಅವರು ಕೊಡ್ತಾ ಇದ್ದಾರೆ. ಅವರು ಓರ್ವ ಕೃಷಿಕರಾಗಿದ್ದುಕೊಂಡು, ಸ್ವತಃ ಒಂದು ಭತ್ತದ ಕೃಷಿಕರಾಗಿದ್ದುಕೊಂಡು ಅವರ ಒಂದು ಅನುಭವ ಏನು ಅಂತ ಕೇಳಿಕೊಂಡು ಬರೋಣ. ಗದ್ದೆ ಬೇಸಾಯ ಈಗ ಇತ್ತೀಚೆಗೆ ಬಹಳ ಕಷ್ಟದಲ್ಲೇ ಇರುವಂಥದ್ದು. ಅದರಲ್ಲಿ ಲಾಭ ಕಡಿಮೆ, ನಷ್ಟದಲ್ಲೇ ಹೋಗ್ತಾ ಇದೆ. ಆದರೆ ಈಗ ಇತ್ತೀಚೆಗೆ ಈ ಯಂತ್ರೋಪಕರಣದಿಂದಾಗಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಅಷ್ಟೇ. ಮತ್ತು ಆರ್ಥಿಕ ಲೆಕ್ಕಾಚಾರ ಮಾಡಿದರೆ ಭತ್ತದಲ್ಲಿ ನಷ್ಟವೇ ಬರೋದು, ಲಾಭ ಆಗೋದಿಲ್ಲ. ನಮಗೆ ಸಮಾಧಾನ ಏನಂದರೆ ಭತ್ತ ಮಾಡಿದಾಗ ಭತ್ತ ಈ ಪ್ರಕೃತಿಯಲ್ಲಿರುವಂಥದ್ದು ಜೀವರಾಶಿಗಳಿಗೆ ಎಲ್ಲ ಹಕ್ಕಿ ಆಗಲಿ ಅಥವಾ ಹಂದಿ ಅದು ಇದು ಎಲ್ಲ ತಿಂದು ಹೋಗುವಾಗ ನಮಗಿಲ್ಲಿ ನಷ್ಟ ಆಗ್ತದೆ ಅಂತ ಕಂಡರೂ ಕೂಡ ಅದು ತಿನ್ನುವುದು ನಮಗೊಂದು ಸಂತೋಷ ಆಗ್ತದೆ ನೋಡುವಾಗ. ಆ ಒಂದು ಲಾಭ ಇದೆ. ಮತ್ತು ಭೂಮಿಯಲ್ಲಿ ಇಡೀ ಪ್ರಕೃತಿ ಇಡೀ ಭೂಮಿಗೆ ನೀರು ಇಂಗಿಸ್ತದೆ. ಅದು ಆ ನೀರು ಇಂಗಿಸುವುದರಿಂದ ಅದು ಏನಾಗ್ತದೆ ಅಂದರೆ ಈಗ ಇತ್ತೀಚೆಗೆ ಬೋರ್ವೆಲ್ 500ರಿಂದ 1000 ಫೀಟ್ರವರೆಗೆ ಹೋದರೂ ನೀರು ಸಿಗದಂಥ ಸಂದರ್ಭ ಬರಲಿಕ್ಕೆ ಮುಖ್ಯ ಕಾರಣ ಗದ್ದೆ ಕಡಿಮೆಯಾಗಿ. ಗದ್ದೆ ಊರಲ್ಲಿದ್ದರೆ ಊರಿಡೀ ನೀರಾಗ್ತದೆ, ಅದು ಬೇಗ ನೀರು ಸಿಗ್ತದೆ, ಬೋರ್ವೆಲ್ನ ಅವಶ್ಯಕತೆ ಇಲ್ಲ. ಈಗ ಇತ್ತೀಚೆಗೆ ನಾವು ಈ ಆರ್ಥಿಕ ಲೆಕ್ಕಾಚಾರ ಮಾಡಿ ಅಡಿಕೆ ಅಥವಾ ಇತರ ಆರ್ಥಿಕ ಲೆಕ್ಕಾಚಾರದ ಕೃಷಿ ಮಾಡುವುದರಿಂದ ನೀರು ಇಂಗಿಸುವಂಥದ್ದು ಕಡಿಮೆ ಆಗಿದೆ ಭೂಮಿಯಲ್ಲಿ. ಅದು ಇಂಗು ಗುಂಡಿ ಅದು ಇದು ಯಾವುದು ಅಗತ್ಯ ಅಲ್ಲ. ಗದ್ದೆ ಇದ್ದರೆ ಅದೊಂದೇ ಸಾಕು, ಅದು ಪ್ರಕೃತಿಗೂ ಸಾಕು, ನಮಗೂ ಸಾಕು, ಎಲ್ಲರಿಗೂ ಒಳ್ಳೆಯದು. ಈಗ ಮತ್ತು ಗದ್ದೆಯಲ್ಲಿ ಆರ್ಥಿಕ ಲೆಕ್ಕಾಚಾರ ನೋಡುವಾಗ ಸ್ವಲ್ಪ ನಷ್ಟವೇ, ಅದು ಲಾಭ ಅಲ್ಲ. ಆದರೆ ಅವರವರ ಒಂದು ಈ ರಾಸಾಯನಿಕ ರಹಿತವಾದಂಥ ಒಂದು ಅಕ್ಕಿಯನ್ನು ಊಟ ಮಾಡುವ ಒಂದು ಸಂತೋಷ ನಮಗಿದೆ. ವೀಕ್ಷಕರೇ, ಈ ಸ್ಟೋರಿ ನೋಡಿದ್ರಲ್ಲ, ಭತ್ತದ ಕೃಷಿಯನ್ನು ಯಾವ ರೀತಿಯಾಗಿ ಸುಲಭವಾಗಿ ಮಾಡಬಹುದು ಎನ್ನುವುದರ ಬಗ್ಗೆ ಸಾಕಷ್ಟು ವಿಧಾನಗಳಿವೆ, ಯಂತ್ರೋಪಕರಣಗಳ ವಿಧಾನಗಳಿವೆ, ಸಾಕಷ್ಟು ಈಗ ಆಧುನಿಕ ಪದ್ಧತಿಗಳಿವೆ. ಇವುಗಳನ್ನು ಅನುಸರಿಸಿಕೊಂಡು ಆಹಾರ ಬೆಳೆಯಾಗಿರುವಂತಹ ಭತ್ತವನ್ನು ಬೆಳೆಯುವಲ್ಲಿ ನಾವೆಲ್ಲರೂ ಕೂಡ ಕೃಷಿಕರಿಗೆ ಪ್ರೋತ್ಸಾಹವನ್ನು ನೀಡಬೇಕು, ಪ್ರೇರಣೆಯನ್ನು ನೀಡಬೇಕು ಎನ್ನುವಂಥ ದೃಷ್ಟಿಯಿಂದ ಉಮೇಶ್ ಕರ್ಕೇರ್ ಅವರು ಮಾಡುತ್ತಿರುವಂತಹ ಒಂದು ಕೆಲಸ ಇಲ್ಲಿ ಅತ್ಯಂತ ಶ್ಲಾಘನೀಯ ಎನ್ನುವಂಥದ್ದು, ಮತ್ತು ಅವರ ಜೊತೆಗೂಡಿ ಮಾಡುವಂಥ ಎಲ್ಲರೂ ಕೂಡ ಕೆಲಸವು ಕೂಡ ಶ್ಲಾಘನೀಯವಾಗಿರುವಂಥದ್ದು. ಇದು ಈ ಹೊತ್ತಿನ ಸ್ಟೋರಿಯಾಗಿದೆ. ಕ್ಯಾಮರಾಮ್ಯಾನ್ ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ ಹಾಗೂ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್ ಪುತ್ತೂರು.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.